ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿಯಲ್ ಲಿಮಿಟೆಡ್, ಯಾರಿಗಿದು ಅರ್ಥ ಆಗ್ತಾ ಇರಲಿಲ್ಲ. ಸೊ ನೀವು ಅದಕ್ಕೆ ಆಯ್ಕೆಯಾಗಿದ್ದೀರಿ. ಇದು ಇಲ್ಲಿದ್ದಲ್ಲ, ಮೈಸೂರಿದು. ಸಂತೋಷನ ಅಲ್ಲಿಗೆ ಹೇಗೆ ಹೋದರು ಅಂತ ಬಹಳಷ್ಟು ಜನರದ್ದು ಕುತೂಹಲ. ಏನಿದು ಸಂಸ್ಥೆ, ತಮಗೆ ಹೇಗಿದು ಸಿಕ್ಕಲಿಕ್ಕೆ ಸಾಧ್ಯ ಆಯಿತು ಅಂತ ಈ ಅವಕಾಶ? ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ MLA ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿ ಇಡೀ ದಕ್ಷಿಣ ಕನ್ನಡ, ಉಡುಪಿ ಇದರಲ್ಲಿ ಸೋತವನು ನಾನೊಬ್ಬ. ಆದರೆ ಆವಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿ ಕರೆದು ನನಗೆ, ನೋಡಪ್ಪ ನೀನು ಹೆದರಬೇಡ, ಏನಾದರೂ ಸ್ಥಾನಮಾನ 100ಕ್ಕೆ 100 ಸಿಗ್ತದೆ, ನೀನು ಪಾರ್ಟಿಯಲ್ಲಿ ಇನ್ನೂ ಹೆಚ್ಚು ದುಡಿ ಅಂತ ಹೇಳಿದ್ರು. ನಾನು ಇದು ಸಿಗ್ತದೆ ಮುಂದೆ ದುಡಿತದಲ್ಲ, ಆದರೆ ಕರಾವಳಿ ಪ್ರಾಧಿಕಾರ 8 ಮಂದಿಯಲ್ಲಿ ತಾವೊಬ್ಬರೇ, ನಾನೊಬ್ಬನೇ ಸೋತು ಕೂಡ ನಾನು ಏನು ದುಃಖ ಪಡಲಿಲ್ಲ. ಯಾಕೆಂದರೆ ನಾನು ದಾಖಲೆ ಮತ ಪಡೆದಿದ್ದೆ. ಅದು ಕೂಡ ಅಲ್ಪಸಂಖ್ಯಾತ, ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಲ್ಲಿ 2ನೇ ಕ್ಷೇತ್ರ ಇದು. ಆದರೂ ನನಗೆ 61,000 ಚಿಲ್ಲರೆ ಮತ ಸಿಕ್ಕಿದ. ಅಷ್ಟು ಜನ ನನ್ನ ಪ್ರೀತಿ ಮಾಡಿದ್ದಾರೆ. ಅದಕ್ಕಾಗಿ ಅವರ ಋಣ ತೀರಿಸಬೇಕಲ್ಲ, ಅದಕ್ಕೆ ನಿರಂತರವಾಗಿ ನಾನು ಅವರೊಟ್ಟಿಗೆ ಇದ್ದೇನೆ. ಎಲ್ಲದರಲ್ಲಿ ಕಷ್ಟ ಸುಖ ಎಲ್ಲದರಲ್ಲಿ ಅವರೊಟ್ಟಿಗೆ ಇದ್ದೇನೆ. ಆದರೆ ನನಗೆ ಆ ನಿಗಮ ಈ ನಿಗಮ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದರು. ನಾನು ಒಂದೆಲ್ಲ ಸಿಕ್ಕಿದರೆ ಸಿಗ್ತದೆ, ಇಷ್ಟು ದೊಡ್ಡ ರಾಜ್ಯ ಎಲ್ಲರಿಗೆ ಸಿಗಲಿಕ್ಕೆ ಆಗ್ತದಂತ ಲೆಕ್ಕಾಚಾರ. ಹಾಗೂ ಅಂತಿಮವಾಗಿ MAIದು ಚೇರ್ಮನ್ ಅಂತ ಬಂತು. ನನಗೇ ಗೊತ್ತಿರಲಿಲ್ಲ MAIದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರಿ ಚೇರ್ಮನ್ ಅಂದರೆ ನನಗೆ ಏನಂತ ಗೊತ್ತಿರಲಿಲ್ಲ. ಗೂಗಲಲ್ಲಿ ನೋಡಿದಾಗ ಇದು ಬಹಳ ದೊಡ್ಡ ಕಂಪನಿ. ರಾಜ್ಯದ ಮೆಸ್ಕಾಮ್ ಆಗಿರ್ಬೋದು, ಚೆಸ್ಕಾಮ್ ಆಗಿರ್ಬೋದು, KPTCL, ಕರ್ನಾಟಕ ಎಲ್ಲದಕ್ಕೂ ಕೂಡ ಮೆಟೀರಿಯಲ್ ಸಪ್ಲೈ ನಮ್ಮ ಕಂಪನಿ ಮುಖಾಂತರ ಆಗ್ತದೆ. ಪ್ಯಾನಲ್ ಬೋರ್ಡ್ ಆಗಿರ್ಬೋದು, ಸ್ವಿಚ್ ಗೇರ್ ಆಗಿರ್ಬೋದು, ಬೇರೆ ಬೇರೆ. ಆ ಕಂಪನಿಯನ್ನು ಎಲ್ಲ ಯಾವ ಕಡೆಯಲ್ಲಿ ನೋಡಿದರೂ ಕೂಡ ಕಂಪನಿ ಅದೊಂದು ದೊಡ್ಡ ಕಂಪನಿ, ಭ್ರಷ್ಟಾಚಾರ ಇಲ್ಲದ ಕಂಪನಿ ಅದು. ಯಾಕೆಂದರೆ ನಾವು ಪ್ರೊಡಕ್ಷನ್ ಮಾಡಿದ ಯಾವೆಲ್ಲ ಮೆಟೀರಿಯಲ್ಸ್ ಉಂಟು, ಯಾವುದೆಲ್ಲ ಇದುಂಟು, ಅದು ನಾವು ಸರ್ಕಾರಕ್ಕೆ ಕೊಡೋದು, ಸರ್ಕಾರ ನಮಗೆ ಬಿಲ್ ಕೊಡೋದು. ಸರ್ಕಾರ ಬಿಲ್ ಕೊಟ್ಟರೆ ಅದು ವೈಟ್ ಮನಿ. ಆಡಿಟ್ಗೆ ಕೂಡ ಯಾರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. 100 ಕೋಟಿದ್ದು KPTCLಗೆ ಪ್ಯಾನಲ್ ಬೋರ್ಡ್ ಬೇಕಂತ ಹೇಳಿದರೆ ನಾವು ಅಷ್ಟು ಮಾಡಿಕೊಡೋದು, ಚೆಕ್ ಸರ್ಕಾರದ ಮುಖಾಂತರ ಕಂಪನಿಗೆ ಬರೋದು. ಆದರೆ ಅದರಲ್ಲಿ ಏನೆಲ್ಲ ಪ್ರಯೋಜನ ಮಾಡಲಿಕ್ಕೆ ಸಾಧ್ಯತೆ ಉಂಟಂತ ಹೇಳುವಾಗ ನಮ್ಮ ಈ ಕರಾವಳಿಯ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು, ಉಡುಪಿಯವರು 48 ಜನ ಇಂಜಿನಿಯರ್, ಡಿಪ್ಲೊಮಾ ಇಂಜಿನಿಯರ್, ITI ಇಂಜಿನಿಯರ್ ನಾವು ಈ ಮಧ್ಯದಲ್ಲಿ ಅವಕಾಶ ಸಿಕ್ಕಿತ್ತು, ಸೇರಿಸಿ ನನ್ನ ಊರಿನವರಿಂದ 10-20 ಜನರನ್ನು ಸೇರಿಸಿದ್ದೇನೆ. ಇವಾಗ ಪುನಃ ಬರುವ ತಿಂಗಳು ಪುನಃ ಸೇರಿಸ್ತೇವೆ. ಒಂದು 50 ಇಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರ್ಬೋದು, ಒಂದು 5-6 ಮೆಕ್ಯಾನಿಕಲ್ ಇಂಜಿನಿಯರ್ ಡಿಪ್ಲೊಮಾ ಮಾತನಾಡಿದ್ದೇನೆ, ಅವರನ್ನು ಕೂಡ ಸೇರಿಸ್ತೇವೆ. ಹಾಗೆ ನಮ್ಮ ಊರಿನವರು ಕೂಡ ಕಂಪನಿ ಇದ್ದಾರೆ. ಇವಾಗ ಹೋದಾಗ ತುಳುವಲ್ಲಿ ಮಾತನಾಡ್ತಾರೆ, ಬಂದು ಸಿಗ್ತಾರೆ, ಖುಷಿ ಆಗ್ತದೆ. ಒಂದಲ್ಲ ಒಂದು ದಿನ ಅವರು ಕೂಡ ದೊಡ್ಡ ಜನ ಆಗ್ತಾರೆ. ಯಾಕೆಂದರೆ ಅವರಿಗೆ ಕೂಡ ಅವಕಾಶ ಸಿಕ್ಕಿದೆ.